ಗ್ರಾಮ ಸಂಪರ್ಕ ಅಭಿಯಾನ ಕಾರ್ಯಕ್ರಮ ಎಚ್ಡಿ ಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಆಮ್ ಆದ್ಮಿ ಪಾರ್ಟಿ ಮುಖ್ಯಸ್ಥ ರಜಾಕ್, ಸಮಾಜ ಸೇವೆ ಮನೋಭಾವ ಹೊಂದಿರುವ ವ್ಯಕ್ತಿಯನ್ನು ಗೆಲ್ಲಿಸಿ ಬರುವುದು ಆಮ್ ಆದ್ಮಿ ಪಾರ್ಟಿಯ ಉದ್ದೇಶವಾಗಿದೆ ಎಂದು ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಚಿತ್ರನಟ ಟೆನಿಸ್ ಕೃಷ್ಣ, ಭ್ರಷ್ಟಾಚಾರ ತಡೆದು ಉತ್ತಮ ಆಡಳಿತ ಮಾಡಲು ಆಮ್ ಆದ್ಮಿ ಪಾರ್ಟಿ ಅವಶ್ಯಕ ಎಂದು ಹೇಳಿದರು. ನಾನು ಯಾಕೆ ಆಮ್ ಆದ್ಮಿ ಪಕ್ಷವನ್ನು ಸೇರಿದೆ? ಪ್ರತಿಯೊಬ್ಬರು ಕೂಡ ನನಗೆ ಫೋನ್ ಕರೆ ಬರ್ತಿರ್ತದೆ. ನನ್ನ ಅಭಿಮಾನಿಗಳು, ಬೇರೆ ಪಕ್ಷದವರು ನನಗೆ ಫೋನ್ ಕರೆ ಮಾಡ್ತಿರ್ತಾರೆ. ಒಳ್ಳೆ ಕೆಲಸ ಮಾಡಿದ್ದೀರಾ ಆಮ್ ಆದ್ಮಿ ಪಕ್ಷಕ್ಕೆ ಸೇರಿರೋದು. ಈಗ ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ತಾ ಇರುವಂಥ BJP ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು ಅವರು ಕೂಡ ಫೋನ್ ಕರೆ ಮಾಡ್ತಾ ಇದ್ದಾರೆ. ದರ್ಶನ್ ಜೈನ್ ಅವರು ಮತ್ತು ಮುಖ್ಯಮಂತ್ರಿ ಚಂದ್ರು ಅಣ್ಣವರು ಕಾರ್ನಲ್ಲೇ ಇದ್ರು ಕೂಡ ನನಗೆ ಫೋನ್ ಕರೆ ಮಾಡಿದ್ರು. ಬಹಳ ಒಳ್ಳೆ ಕೆಲಸ ಮಾಡಿದಿರಿ, ಆಮ್ ಆದ್ಮಿ ಪಕ್ಷಕ್ಕೆ ಸೇರಿದಿರಿ, ಒಳ್ಳೆ ಪಕ್ಷ. ಲಾರಿ ಡ್ರೈವರ್, ನನ್ನ ಹತ್ರ ರೆಕಾರ್ಡಿಂಗ್ ಇದೆ ಬೇಕಾದ್ರೆ. ಆಮೇಲೆ ಏನು ಇವತ್ತು ಅಲ್ಪ ಬಹಳ ಜಾತಿಯಲ್ಲಿ ಕಡಿಮೆ ಜನಸಂಖ್ಯೆ ಇರುವಂಥ ಜನ ಇವತ್ತು ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ. ಏನು ಆಶ್ವಾಸನೆ ಕೊಟ್ಟರು ಅದನ್ನೆಲ್ಲ ಮರೆತು ಇವತ್ತು ಲೂಟಿ ಮಾಡ್ತಾ ಇರುವಂಥ ಆ ಒಂದು ಜಾತಿಯಲ್ಲಿ ಇದ್ದಂಥವರು ಸಿರ್ಸಿಯಲ್ಲಿ, ಅವರು ನಾನು ಸಿರ್ಸಿಯಲ್ಲಿ ಸ್ವಲ್ಪ ನನ್ನ ಆರೋಗ್ಯ ಸ್ವಲ್ಪ ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಸ್ವಲ್ಪ. ದರ್ಶನ್ ಜೈನ್ ಮಾತನಾಡಿ, ಭ್ರಷ್ಟಾಚಾರ ವಿರುದ್ಧ ದೇಶಾದ್ಯಂತ ಹೋರಾಟ ಮಾಡಲು ಅತ್ಯಗತ್ಯ. ಜನರ ಜೀವನ ಸರಿಯಾದ ಮಾರ್ಗಕ್ಕೆ ತರಬೇಕೆಂದರೆ ಆಮ್ ಆದ್ಮಿ ಪಕ್ಷಕ್ಕೆ ಅಧಿಕಾರ ತುಂಬಾ ಅವಶ್ಯಕತೆ ಇದೆ ಎಂದು ಹೇಳಿದರು. ಇದನ್ನೆಲ್ಲ ಕಂಡು ಭ್ರಷ್ಟಾಚಾರ ಮುಕ್ತವಾದಂತಹ ಆಡಳಿತ, ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಅಗಾಧವಾದ ಕ್ರಾಂತಿಕರ ಬೆಳವಣಿಗೆಗಳನ್ನು ನೋಡಿ ಇನ್ಸ್ಪೈರ್ ಆಗಿ ನಾನು ಈ ಪಕ್ಷಕ್ಕೆ ಸೇರ್ಪಡೆಗೊಂಡೆ. ಪಕ್ಷನೂ ಕೂಡ ನನ್ನನ್ನು ಗುರುತಿಸಿ ನನ್ನನ್ನು ಯಗದಂಕೋಟೆ ತಾಲೂಕಿನ ಸಂಯೋಜಕನನ್ನಾಗಿ ಆಯ್ಕೆ ಮಾಡಿತು. ಅದೇ ಥರ ಒಂದು ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲಿ, ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಒಂದು ಕಾರ್ಯಕರ್ತರ ಸಮಾವೇಶ ಮಾಡಬೇಕು, ಸಭೆ ಮಾಡಬೇಕು ಅಂತೇಳಿ ಸೂಚನೆ ಬಂದಾಗ ಈ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಮಹೇಶ್, ದರ್ಶನ್ ಜೈನ್, ರಿಜಾ, ನಿವೃತ್ತ ASI ದೊರೆಸ್ವಾಮಿ, ಸರಗೂರು ಕೃಷ್ಣ ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ಚಂದ್ರಹಾದನೂರು. ಆ ಬ್ಯಾಗ್ ಅಲ್ಲಿ ಒಂದು ಪುಸ್ತಕ, ಒಂದು ಪೆನ್ನು ಮತ್ತೆ ಒಂದು ವೋಟರ್ ಲಿಸ್ಟ್, 1 ಲೀಟರ್, ಒಂದು ಅರ್ಧ ಲೀಟರ್ 1 ಲೀಟರ್ ವಾಟರ್ ಬಾಟ್ಲಿ, 3-4 ಚಪಾತಿ ಇಷ್ಟು ಇಟ್ಕೊಂಡು ಇಡೀ ಪಕ್ಷ ಕಟ್ತಾ ಇದ್ವಿ. ಸುಳುಗೆ ಪಕ್ಷ ಕಟ್ಟಕ್ಕೆ ನಾವು ಒಂದು ಟೋಪಿ ಹಾಕೊಂಡು ಜನರ ಹತ್ರ ಹೋದಾಗ, ದೇಣಿಗೆ ಕೇಳಕ್ ಹೋದಾಗ ಅಲ್ಲಿ ಜನ ನಗೋರು ನಮ್ಗೆ, ಇವ್ರು ಏನ್ ಮಾಡಕ್ ಹೊರಟಿದ್ದಾರೆ, ಏನ್ ಕತೆ ಅಂತ. ಆದ್ರೆ ನಮ್ ಶ್ರಮ ಹೇಗಿತ್ತು ಅಂದ್ರೆ, ಯಾರು ಏನೇ ಹೇಳಿದ್ರು ಕೂಡ ನಾವು ಅದನ್ನ ಎದೆಗುಂದಿಲ್ಲ.